ಮುನ್ನೂರು ಗ್ರಾಮದ ಸುಭಾಷ್ ನಗರ 3ನೇ ವಾರ್ಡ್ನ ಪ್ರದೇಶದಲ್ಲಿ ಈ ಕಾಮಗಾರಿಗೆ ಕಾಂಕ್ರೀಟೀಕರಣ ಮಾಡಲು ಇವತ್ತು ಭೂಮಿ ಪೂಜೆ ಮಾಡಲು ನಿರ್ಧರಿಸಿದ್ದೇವೆ. ಶಾಸಕರು ಈಗಾಗಲೇ ಬರಬೇಕಿತ್ತು. ಶಾಸಕರು ಒಂದು ಜಿಲ್ಲಾಧಿಕಾರಿಯ ತುರ್ತು ಸಭೆ ಇರುವುದರಿಂದ ಇವತ್ತು ನಮ್ಮಲ್ಲಿ ನಮ್ಮ ಅಧ್ಯಕ್ಷರಾದ ವಿಲ್ಫರ್ಡ್ ಡಿಸೋದ ನೇತೃತ್ವದಲ್ಲಿ ಶಂಕುಸ್ಥಾಪನೆ ಮಾಡಿ ಭೂಮಿ ಪೂಜೆ ಮಾಡಿ ಅಂತ ತಿಳಿಸಿದ್ದಾರೆ. ಈ ಭೂಮಿ ಪೂಜೆಯ ಸಂದರ್ಭದಲ್ಲಿ ನಮ್ಮ ಮುನ್ನೂರು ಗ್ರಾಮದ ರಾಜರಾಜೇಶ್ವರಿ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದಂಥ ಚಂದ್ರದಾಸ್ ಕೊಟ್ಟಾರಿ ಅವರು ಇದ್ದಾರೆ. ಅವರಿಗೂ ಕೂಡ ಶುಭಾಶಯ ಕೋರುತ್ತಾ, ಹಾಗೂ ನಮ್ಮ ಮುನ್ನೂರು ಗ್ರಾಮದ ನಮ್ಮ ನಾಯಕರಾದಂಥ ಮುಸ್ತಫರು ಕೂಡ ಇದ್ದಾರೆ. ಅವರಿಗೂ ಕೂಡ ಮಾಜಿ ಉಪಾಧ್ಯಕ್ಷರು ನಮ್ಮ ಮುನ್ನೂರು ಗ್ರಾಮದ, ಅವರಿಗೂ ಕೂಡ ಒಂದು ಶುಭಾಶಯ ಕೋರುತ್ತಾ, ಹಾಗೂ ಮುನ್ನೂರು ಗ್ರಾಮದ ಉಪಾಧ್ಯಕ್ಷರಂತ ಹಾಗೂ ಮಹಿಳಾ ಘಟಕದ ನಮ್ಮ ಹಿರಿಯರಾದಂಥ ಐರಿನ್ ಡಿಸೋದವರು ಕೂಡ ಇದ್ದ, ಅವರಿಗೂ ಕೂಡ ಶುಭಾಶಯ ಕೋರುತ್ತಾ, ಹಾಗೂ ನಮ್ಮ 7ನೇ ವಾರ್ಡ್ನ ಜನಪ್ರಿಯ ಸದಸ್ಯರಾದಂಥ ನನ್ನ ಆತ್ಮೀಯರಾದಂಥ ಹಸನಬ್ಬರವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಹಾಗೂ ನಮ್ಮ ಗುತ್ತಿಗೆದಾರರು ಇಸ್ಮಾಯಿಲ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಹಾಗೂ ಎಲ್ಲ ಊರಿನ ಜನರಿಗೆ ಸ್ವಾಗತ ಮಾಡುತ್ತಾ, ನಮ್ಮ ಸ್ಥಳೀಯರಾದಂಥ ಕೇಶವರು ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡುತ್ತಾ, ಹಾಗೂ ಹೊಸ ವರ್ಷದ ಶುಭಾಶಯವನ್ನು ನೀಡುತ್ತಾ, ಈ 3ನೇ ವಾರ್ಡಿನ ಈ ಕಾಂಕ್ರೀಟೀಕರಣಕ್ಕೆ ಇವತ್ತು ಸಾಧಾರಣ ಸುಮಾರು ಲಕ್ಷಾಂತರ ರೂಪಾಯಿ ಅನುದಾನ ಇಟ್ಟಿದ್ದಾರೆ ನಮ್ಮ ಶಾಸಕರು. ಆ ಶಾಸಕರ ನಮ್ಮ ಮನವಿಗೆ ಶಾಸಕರು ಸ್ಪಂದಿಸಿದ್ದಾರೆ. ನಮ್ಮ ಹಿರಿಯರಾದಂಥ ರಾಜರಾಜೇಶ್ವರಿ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದ ಚಂದ್ರದಾಸ್ ಕೊಟ್ಟಾರ ಒಂದು ಮೇರೆಗೆ, ಹಾಗೂ ಸ್ಥಳೀಯರ ಮೇರೆಗೆ, ಹಾಗೂ ಪಂಚಾಯತ್ ಸದಸ್ಯರ ಮೇರೆಗೆ, ಹಾಗೂ ನಮ್ಮ ಮುನ್ನೂರು ಗ್ರಾಮದ ಅಧ್ಯಕ್ಷರ ಒಂದು ಮೇರೆಗೆ ಈ ಕಾಮಗಾರಿಗೆ ಮಾಡಲೇಬೇಕು ಅಂತ ಒಂದು ಅವರ ಹತ್ರ ಮನವಿ ಸಲ್ಲಿಸುವಾಗ ಚಂದ್ರದಾಸ್ ಕೊಟ್ಟಾರೆ ಅವರಂಥ ಹಿರಿಯರಾದಂಥ ಅವರ ಒಂದು ನೇತೃತ್ವದಲ್ಲಿ ನೀವು ಅಲ್ಲಿ ಸಾಧಾರಣ ಯಾವ ಮಾರ್ಗ ರಸ್ತೆ ಅಂತ ತೋರಿಸಿ ಕೂಡಲೇ ಶಂಕುಸ್ಥಾಪನೆ ಮಾಡಿ ಕಾಮಗಾರಿಗೆ ಕೈಗೊಳ್ಳಿ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಆದ ಕಾರಣ ಈ ಶಂಕುಸ್ಥಾಪನೆ ಹಾಗೂ ಭೂಮಿ ಪೂಜೆಯನ್ನು ನಮ್ಮ ನೇತೃತ್ವ ನಮ್ಮ ಹಿರಿಯರಂಥ ಚಂದ್ರದಾಸ್ ಕೊಟ್ಟಾರಿ ಅವರು ಇದ್ದಾರೆ. ಹಾಗೂ ನಮ್ಮ ಶಾಸಕರು ಒಂದು ಕಿವಿಮಾತು ನಮಗೆ ಹೇಳಿದ್ದಾರೆ. ಒಂದು ಯಾವ ಕಾಮಗಾರಿಕೆ ಮಾಡುವಾಗ ಎಲ್ಲರನ್ನು ವಿಶ್ವಾಸ ತಗೊಂಡು ಎಲ್ಲರ ಒಂದು ಪ್ರೀತಿ ವಾತ್ಸಲ್ಯವನ್ನು ಇದ್ದರೆ ಮಾತ್ರ ನಿಮಗೆ ಪಂಚಾಯತ್ ಸದಸ್ಯರಿಗೆ ಒಂದು ಗೌರವ ಇರೋದು. ನನ್ನ ಅನುದಾನ ಆದರೆ ಸಹ ನೀವು ಅಲ್ಲಿ ಪರಸ್ಪರ ಸೌಹಾರ್ದ ರೀತಿಯಲ್ಲಿ ಯಾವ ಧರ್ಮ ಭೇದ ಇಲ್ಲದೆ ಕಾಮಗಾರಿಗೆ ನೀವು ಮಾಡಿ ಅಂತ ಒಂದು ಖಡಕ್ಕಾಗಿ ನಮ್ಮ ಸಭೆಯಲ್ಲಿ ಕೂಡ ಹೇಳ್ತಾರೆ. ಹಾಗೂ ನಮ್ಮ ಸದಸ್ಯರನ್ನು ಕರೆದು ಒಂದು ತುರ್ತು ಮೀಟಿಂಗ್ನಲ್ಲಿ ಕೂಡ ಇದನ್ನೇ ನಮಗೆ ಒತ್ತಿ ಹೇಳ್ತಾರೆ. ಆದ ಕಾರಣ ನಮ್ಮ ಎಲ್ಲ ಸದಸ್ಯರು ಎಲ್ಲ ಜಾತಿ ಧರ್ಮದವರಿಗೆ ಗೌರವ ಕೊಟ್ಟು ಎಲ್ಲ ವರ್ಗದವರನ್ನು ಬಡವರನ್ನು ದೀನದಲಿತರನ್ನು ಒಂದು ರಸ್ತೆ ಆಗುವಾಗ ಒಂದು ದೊಡ್ಡವರಾಗಲಿ ಬಡವರಾಗಲಿ ರಸ್ತೆ ನೋಡಬೇಡಿ. ಕಾಮಗಾರಿಗೆ ಅಗತ್ಯ ಇದ್ದದನ್ನು ನಿಮಗೆ ನನಗೆ ಲಿಸ್ಟ್ ಕೊಡಿ, ಖಂಡಿತವಾಗಿ ನಾನು ನಿಮ್ಮ ಕೆಲಸವನ್ನು ಮಾಡ್ತಾರಂತ ನಮ್ಮ ಶಾಸಕರು ಯಾವಾಗಲೂ ನಮ್ಮ ಬ್ಲಾಕ್ ಆಫೀಸ್ನಲ್ಲಿ ಕೂಡ ಹೇಳ್ತಾರೆ, ಜಿಲ್ಲಾ ಸಮಿತಿಯಲ್ಲಿ ಕೂಡ ಹೇಳ್ತಾರೆ. ಮುನ್ನೂರು ಗ್ರಾಮದ ಮೀಟಿಂಗ್ನಲ್ಲಿ ಬಂದು ಕೂಡ ಮೊದಲು ನಮಗೆ ಪಾಠ ಹೇಳೋದು ಒಂದು ಎಲ್ಲರ ರೀತಿಯಲ್ಲಿ ಸೌಹಾರ್ದ ರೀತಿಯಲ್ಲಿ ಇರಬೇಕಂತ ನಮಗೆ ಪಾಠ ಹೇಳ್ತಾರೆ. ಕಾಂಗ್ರೆಸ್ ಅಂದರೆ ಸೌಹಾರ್ದ ರೀತಿಯಲ್ಲಿ ಯಾವ ರೀತಿಯಲ್ಲಿ ಸಹ ನೀವು ಗ್ರಾಮ ಮಟ್ಟದಲ್ಲಿ ರಾಜಕೀಯ ಮಾಡೋದು ಬೇಡ. ನನ್ನ ಅನುದಾನ ಇದ್ದರೆ ಸಹ ನೀವು ಗೌರವಯುತವಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ಸರ್ವಧರ್ಮನ ವಿಶ್ವಾಸ ತಗೊಂಡು, ಯಾಕಂದರೆ ಇಲ್ಲಿ ನಮಗೆ ಮಾರ್ಗದರ್ಶನ ನೀಡುವಂಥ ನಮ್ಮ ಚಂದ್ರದಾಸ್ ಕೊಟ್ಟಾರಿ ಅವರು ಹಿರಿಯವರು ಈ ಗ್ರಾಮದ ಹಾಗೂ ಹೋಗು ಅವರಿಗೆ ಗೊತ್ತುಂಟು. ಅವರೇ ಕೆಲವೊಮ್ಮೆ ಹೇಳ್ತಾರೆ ಈ ಕಡೆಗೆ ಒಂದು ಈ ರಸ್ತೆ ಮಾಡಿ, ಈ ಓಣಿ ರಸ್ತೆ ಮಾಡಿ ನಮಗೆ ಸಲಹೆ ಕೊಡ್ತಾರೆ. ಆದ ಕಾರಣ ಅವರ ಸಲಹೆ ಮೇರೆಗೆ ಈ ರಸ್ತೆಯ ಹೆಸರನ್ನು ನಾವು ಶಾಸಕರಿಗೆ ಹೇಳುವಾಗ ಕೂಡಲೇ ನೀವು ಮಾಡಿ ಅಂತ ನಮ್ಮ ಮುನ್ನೂರು ಗ್ರಾಮದ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಈಗ ನಾವು ಶಂಕುಸ್ಥಾಪನೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಬಂದ ಎಲ್ಲ ವರ್ಗದವರಿಗೆ ಶುಭಾಶಯ ಕೋರುತ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಈಗ ನಮ್ಮ ಗ್ರಾಮದ ಅಧ್ಯಕ್ಷರಾದಂಥ ಗೌರವಾನ್ವಿತ ವಿಲ್ಫರ್ಡ್ ಡಿಸೋದ ಅವರು 2 ಆಡಬೇಕಂತ ತಮ್ಮೆಲ್ಲರ ಪರವಾಗಿ ವಿನಂತಿಸ್ತೇನೆ. ಇವತ್ತು ಮುನ್ನೂರು ಗ್ರಾಮದ 3ನೇ ವಾರ್ಡಿನ ಒಂದು ರಸ್ತೆ ಅಭಿವೃದ್ಧಿ ಮಾಡಲು ಶಾಸಕರ ನಿಧಿಯಿಂದ ಅನುದಾನವನ್ನು ನೀಡಿದ್ದಾರೆ. ಈ ರಸ್ತೆಯ ಮುಖ್ಯವಾಗಿ ರಾಜರಾಜೇಶ್ವರಿ ದೇವಸ್ಥಾನದ ಮಾಜಿ ಅಧ್ಯಕ್ಷರು ಚಂದ್ರದಾಸ್ ಕೊಟ್ಟಾರವರಿದ್ದಾರೆ. ಅವರು ಪ್ರತಿಯೊಂದು ದೇವಸ್ಥಾನದಲ್ಲಿ ಶಾಸಕರು ಭೇಟಿಯಾದಾಗ, ಅವರ ಮನೆಗೆ ಹೋಗಿ ಭೇಟಿಯಾದಾಗ ತಮ್ಮ ಮನೆ ಹತ್ತಿರದ ಸಾರ್ವಜನಿಕ ರಸ್ತೆ ತುಂಬ ಜನರಿಗೆ ಒಂದು
ಆ ರಸ್ತೆ ಅಭಿವೃದ್ಧಿ ಆಗಬೇಕಂತ ಪ್ರತಿ ಸಲ ಹೋಗುವಾಗ ಅವ್ರು ಹೇಳ್ತಿದ್ರು. ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅವರು ಬಂದು ನಮ್ಮ ಹತ್ರ ದೂರುಗಳು ಕೊಟ್ಟಿದ್ದರು. ಹಾಗೆ ನಮ್ಮ ಶಾಸಕರ ನಿಧಿಯಿಂದ ಈ ರಸ್ತೆಗೆ ಒಂದು ಇವತ್ತು ಭೂಮಿ ಪೂಜೆ ಮಾಡಲು ನೆರವೇರಿಸಿದ್ದಾರೆ. ಈ ಭೂಮಿ ಪೂಜೆಗೆ ಬಂದಂಥ ನಮ್ಮ ಆತ್ಮೀಯರಾದ ಭಾಸ್ಕರ್ ಅವರಿದ್ದಾರೆ, ಅವರಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ಮುಸ್ತಫಾ ಅವರಿದ್ದಾರೆ, ಮಾಜಿ ಉಪಾಧ್ಯಕ್ಷರು, ಅವರಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರು ಐರೀನ್ ಅವರಿದ್ದಾರೆ, ಅವರಿಗೂ ನಾನು ಅಭಿನಂದಿಸ್ತೇನೆ. ಹಾಗೂ ಹಸೇನ್ ಅವರು ನನ್ನ ಆತ್ಮೀಯರಾದ ಸ್ನೇಹಿತರಾದ ಹಸನಬ್ಬ ಪಂಚಾಯತ್ ಸದಸ್ಯರಿದ್ದಾರೆ, ಅವರನ್ನು ಕೂಡ ನಾನು ಅಭಿನಂದಿಸ್ತೇನೆ. ಹಾಗೂ ಲಿಯಾ ಅವರಿದ್ದಾರೆ, ಸಮತುಲ್ಯದ ಹಿರಿಯ ವ್ಯಕ್ತಿ, ನಮ್ಮ ಮುನ್ನೂರು ಗ್ರಾಮದಲ್ಲಿ ಬಹಳ ಒಂದು ಹಿರಿಯ ಕಾರ್ಯಕರ್ತರವರು ನಮಗೆ ಮಾರ್ಗದರ್ಶಿ ಆಗಿದ್ದಾರೆ, ಅವರನ್ನು ಸ್ವಾಗತಿಸ್ತೇನೆ. ಹಾಗೂ ನಮ್ಮ 3ನೇ ವಾರ್ಡಿನ ಬೂತ್ ಅಧ್ಯಕ್ಷರಿದ್ದಾರೆ ರಹೀಮ್ ಅಂತ, ಅವರಿಗೆ ನಾನು ಅಭಿನಂದಿಸ್ತೇನೆ. ಹಾಗೂ ಕೇಶವ್ ಅವರಿದ್ದಾರೆ, ನಮ್ಮ ಈ ವಾರ್ಡಿನ ಸದಸ್ಯರಾದ ಅವರ ಹಸ್ಬೆಂಡ್ ಅವರಾಗಿದ್ದಾರೆ. ಇವರು ಪ್ರತಿ ಸಲ ಶಾಸಕರ ಭೇಟಿ ಆಗಿ, ವಿಶಾಲಕ್ಕ ಅವರು ಕೂಡ ಭೇಟಿಯಾಗಿ ಶಾಸಕರ ಹತ್ರ ಈ ರೋಡಿಗೆ ರಸ್ತೆಗೆ ಹಣ ಇಡಬೇಕಂತ ತುಂಬ ಸಲ ಅವ್ರು ಬೇಡಿಕೆ ಇಡುವಾಗ ಅವರು ಕೂಡ ಈ ಸಭೆಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೂ ಅವರ ಹಸ್ಬೆಂಡನ್ನು ಕಳಿಸಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಇಲ್ಲಿ ನಾವು ಈ ಭೂಮಿ ಪೂಜೆ ಮಾಡಲಿಕ್ಕಿದ್ದೇವೆ. ಇವತ್ತು ಶಾಸಕರು ವಿಶೇಷ ಮೀಟಿಂಗ್ ಇದ್ದ ಕಾರಣ, ಜಿಲ್ಲಾಧಿಕಾರಿ ಮೀಟಿಂಗ್ ಇದ್ದ ಕಾರಣ ಈ ಸಭೆಗೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಹಾಗೂ ನಮ್ಮ ಹಿರಿಯರಾದ ಮಾಜಿ ಉಪಾಧ್ಯಕ್ಷರು ಮುಸ್ತಫಾ ಅವರಿದ್ದಾರೆ, ಅವರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಈ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ತಂದಂಥ ಅನುದಾನ ಅಷ್ಟು ಇಷ್ಟ ಅಲ್ಲ, ಹೇಳಲಿಕ್ಕೆ ಸಾಕಾಗಲ್ಲ. ರಸ್ತೆ ಅಭಿವೃದ್ಧಿ ಹಾಗೂ ನೀರಿನ ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅರೆಕಳದಲ್ಲಿ ಬಹು ನೀರಾವರಿ ಯೋಜನೆಯಾದ ಡ್ಯಾಮನ್ನು ನಮ್ಮ ಜಿಲ್ಲೆಗೆ ತಂದಿದ್ದಾರೆ. ಇದನ್ನು ಸದುಪಯೋಗ ಮಾಡಲು ಎಲ್ಲ ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತಿಗೆ, ಪುರಸಭೆಗೆ ಹಾಗೂ ಕೋಟೆಕಾರ ಪಂಚಾಯತಿಗೆ, ಪ್ರತಿಯೊಂದು ಗ್ರಾಮ ಪಂಚಾಯತಿ ಕೂಡ ಅವರ ಅನುದಾನದಿಂದ ಈ ಸಲ ನಮಗೆ ನೀರಿದು ಅಭಾವ ಇಲ್ಲ. 2 ವರ್ಷದ ಒಳಗೆ ಪ್ರತಿಯೊಂದು ಗ್ರಾಮಕ್ಕೆ ಕೂಡ ಒಳ್ಳೆಯ ಶುದ್ಧ ಕುಡಿಯುವ ನೀರನ್ನು ಯೋಜನೆಯನ್ನು ತಂದಿದ್ದಾರೆ. ಇವರಿಗೆ ನಾವು ದೇವರ ಹತ್ರ ಆಶೀರ್ವಾದ ಕೇಳ್ತೇವೆ. ಇವರ ಆರೋಗ್ಯ ಇವರ ಯಾವಾಗಲೂ ಒಳ್ಳೆಯ ರೀತಿ ಇರಲಿ, ಇವರಿಗೆ ಸದಾ ಹಿರಿಯರ ಆಶೀರ್ವಾದ ಇರಲಿ. ಇವರ ರಾಜಕೀಯ ಜೀವನದಲ್ಲಿ ಎಷ್ಟು ಶತ್ರುಗಳು ಇದ್ದರೂ ಕೂಡ ಇವರಿಗೆ ದೇವರ ಆಶೀರ್ವಾದ ಬೇಕು. ಇವತ್ತು ಖಾದರ್ ಎಂತ ಅಂತ ಪ್ರತಿ ಮನೆಗೆ ಗೊತ್ತುಂಟು. ಪ್ರತಿ ಹಾಸ್ಪಿಟ್ಲಲ್ಲಿ ಕೂಡ ಒಂದು ರೋಗಿಗಳನ್ನು ಭೇಟಿಯಾಗಿ ಅವರು ಆ ರೋಗಿಗಳನ್ನು ಸಂದರ್ಶನ ತೆಗೆದುಕೊಂಡು ಅವರಿಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಶಾಸಕರಿದ್ದರೆ ಅದು ಇ ಟಿ ಖಾದರ್ ಮಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ರಸ್ತೆಯ ಬಗ್ಗೆ ಮಾತಾಡೋದಾದರೆ ಚಂದ್ರಸ್ಕೊಟ್ಟೆರವರು ಈ ಮುಸ್ತಫಕ ಇದ್ದಾರೆ, ಅವರೊಂದು 2 ಮಾತನ್ನು ಮಾತಾಡ್ತಾರೆ. 3ನೇ ವಾರ್ಡಿನ ಒಂದು ಒಳ ರಸ್ತೆಯ ಕಾಂಕ್ರೀಟೀಕರಣದ ಶಂಕುಸ್ಥಾಪನೆಯ ಈ ಸುಸಂದರ್ಭದಲ್ಲಿ ಇಲ್ಲಿ ಸೇರಿಸಿದಂಥ ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರು, ಊರಿನ ಗಣ್ಯರು ಎಲ್ಲರನ್ನು ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರುತ್ತಾ, ನಮ್ಮ ಶಾಸಕರ ಅನುದಾನದಿಂದ ಅನೇಕ ಕೆಲಸಗಳು ಈ ಗ್ರಾಮದಲ್ಲಿ ಆಗಿದೆ. ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿದರೆ ಕೋಟ್ಯಾಂತರ ರೂಪಾಯಿ ಕೆಲಸ, ಒಂದು ದೊಡ್ಡ ಕೆಲಸ, ಕನಸದು. ನಾನು ಒಂದೊಮ್ಮೆ ಹೇಳಿದ್ದೆ ಶಾಸಕರ, ಅವರಲ್ಲಿ ಹೇಳಲಿಲ್ಲ, ಅವರ ಹತ್ತಿರದ ಅವರಲ್ಲಿ ನಾನು ಮಾತಾಡಿದ್ದೆ. ಈ ರಸ್ತೆ ಮಾಡುವುದು ಮತ್ತು ಚರಂಡಿ ಮಾಡುವುದು ಅದು ದೊಡ್ಡ ಕೆಲಸ ಅಲ್ಲ, ಅದು ಅನುದಾನ ಅಂದರೆ ಶಾಸಕರ ಕಿಸೆಯಲ್ಲಿರುವ ಹಣ, ಪಾಕೆಟ್ ಮನಿ ಅದಲ್ಲ. ನಾವು ಉತ್ತರ ಕರ್ನಾಟಕ ಇತರ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ, 1000 ಕೋಟಿ 500 ಕೋಟಿ ರೂಪಾಯಿ ಕೆಲಸ ಆಗ್ತದೆ. ಅಂಥ ಒಂದು ಕೆಲಸ ಶಾಸಕರು ಮಾಡಬೇಕು ಅಂತ. ಬಹುಶಃ ಅದು ನಾವು ಮಾತಾಡಿದ್ದು ನಾನು ಅಂತಲ್ಲ, ಇನ್ನೊಬ್ಬರು ಮಾತಾಡಿರ್ಬೋದು. ಅದೆಲ್ಲ ಅವರ ಕಿವಿಗೆ ಬಿದ್ದಿದೆ, ಅವರೆಲ್ಲ ವಾಚ್ ಮಾಡ್ತಾರೆ ಏನೆಲ್ಲ ಬೇಡಿಕೆ ಇದೆ ಅದನ್ನು ಮಾಡಿದ್ದಾರೆ. ನೋಡಿ, 200 ಕೋಟಿ ರೂಪಾಯಿಯದ್ದು ಬಹುಗ್ರಾಮ ನೀರು ಸರಬರಾಜು ಯೋಜನೆ 6 ಗ್ರಾಮಕ್ಕೆ, ಅದು ಮೊದಲನೇ ಹಂತದ್ದು. 2ನೇ ಹಂತದ್ದು 200 ಕೋಟಿ ರೂಪಾಯಿ ಮಂಜೂರಾತಿ ನೆಲೆಯಲ್ಲಿ ಈಗ ಇದೆ. ನಮ್ಮ 48 ಕೋಟಿ ರೂಪಾಯಿಯ ರಸ್ತೆ ನೋಡಬೇಕು ನೀವು, ದೇರ್ಲಗಟ್ಟೆಯಿಂದ ಕುತ್ತಾರಿಗೆ. ಅದರ ಆಚೆ ಕೂಡ 20-30 ಕೋಟಿ ರಸ್ತೆ ಆಗಿದೆ. ಸಾಧಾರಣ 100 ಕೋಟಿ ರಸ್ತೆಯಲ್ಲಿ ಆಯಿತು. ಉಳ್ಳಾಳದಲ್ಲಿ ನೋಡಿದರೆ ಸಮುದಾಯ ಆರೋಗ್ಯ ಕೇಂದ್ರ 9 ಕೋಟಿ ಮತ್ತು ಆ ರಸ್ತೆ 20 ಕೋಟಿ. ನೋಡಿ, ಕೋಟಿ ಲೆಕ್ಕದ ಹಣ ಈಗ ಹರಿದು ಬರ್ತಾ ಇದೆ. ಅದು ಏನು ಕಾರಣ ಬರಲಿಕ್ಕೆ ಆಲೋಚನೆ ಮಾಡಬೇಕು ನಾವು. ಬರೀ ಶಾಸಕರಾಗಿರುವುದರಿಂದ ಅದು ಬರುವುದಿಲ್ಲ. ನಮ್ಮ ಸರ್ಕಾರ ಇತ್ತು, ಅವರು ಮಂತ್ರಿ ಆದರು. ನಾನು ಹೇಳುವುದು ಯಾಕೆಂದರೆ ಮುಂದೆ ನಾವು ಆ ಹಂತಕ್ಕೆ ಬರಬೇಕು, ನಮ್ಮ ಸರ್ಕಾರ ಬರಬೇಕು, ಅವರು ಮಂತ್ರಿ ಆಗಬೇಕು. ಆಗ ಮಾತ್ರ ಈ ಕೋಟಿ ಹಣ ಹರಿದು ಬರ್ತದೆ ಹೊರತು ಕೇವಲ ಶಾಸಕರಾದಿರಂಥ ಹಣ ಬರುವುದಿಲ್ಲ, ಅಷ್ಟು ಶಕ್ತಿ ಇರುವುದಿಲ್ಲ. ಅದನ್ನು ನಾವು ಆಲೋಚನೆ ಮಾಡಿ ನಾವೆಲ್ಲರೂ ಅದನ್ನು ಮನದಟ್ಟು ಮಾಡಿಕೊಂಡು ಇಂಥ ಕೆಲಸಕ್ಕೆ ನಾವು
ಏನು ಮಾಡಬೇಕು, ಸಹಾಯ ಮಾಡಬೇಕು. ಮತ್ತು ಅವರಿಗೂ ನಾವು ಕೆಲಸಕ್ಕೆ ಸಹಕಾರ ಕೊಡಬೇಕು, ಶಾಸಕರಿಗೂ ಕೂಡ, ಎಲ್ಲರಿಗೂ. ಈ ಪಂಚಾಯತ್ನಲ್ಲಿ ನಮ್ಮ ಅಧ್ಯಕ್ಷರು ಕೆಲಸ ಮಾಡ್ತಾರೆ, ಅವರು ಮಾಡುವಾಗಲೂ ಕೂಡ ಸಹಕಾರ ನಾವು ಕೊಡಬೇಕು. ಹೆಚ್ಚು ಕಮ್ಮಿ ಕೆಲಸದಲ್ಲಿ ಹೋಗುವಾಗ ಬರುವಾಗ ನಡೆಯುವವನು ಎಡವುತ್ತಾನೆ, ಮನೆಯಲ್ಲಿ ಮಲಗಿದವ ಎಡವುವುದಿಲ್ಲ. ಅದನ್ನು ನೆನಪಿಟ್ಟುಕೊಂಡು ಎಲ್ಲ ಕೆಲಸಕ್ಕೂ ಸಹಕಾರ ಕೊಡಬೇಕು. ಶಾಸಕರು ಈ ಸಂದರ್ಭದಲ್ಲಿ ಶಾಸಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಸುಭಾಷ್ ನಗರ ಈ ರೋಡುಗೂ ಎಷ್ಟೋ ಸಮಯಡು MLA ಓಲು ತಿಕ್ಕನ್ನೆಲ್ಲ ಒಂಜಿ ರೋಡು ಮಲ್ತು ಕೊರಲಿ ಎಂದು ಪನ್ನೊಂದಿತ್ತೇನು ಅಂಚನೆ ಇಂದು ಒಂಜಿ ಪಾಸ್ ಮಲ್ತಿದ್ದು ಇನಿ ಆಯ್ತು ಒಂಜಿ ಭೂಮಿ ಪೂಜೆ ಮಲ್ಪುನ ಒಂಜಿ ಕಾರ್ಯಕ್ರಮ ಎಂಕುಲು ವಹಿಸೊಂದ ಅಂಚನೆ ಏನು ಮಲ್ಪುನ ಕಾಂಟ್ರಾಕ್ಟ್ದಾರ್ ಇಸ್ಮಾಯಿಲ್ ಬೇರ್ಲ ಬೈದೇರು ಅಂಚೆ ಮುಲ್ಪ ಸೇರ್ದಿನ ಐರಿನ್ ಡಿಸೋಜಿ ಒಳ್ಳೆಯರು, ಮುಸ್ತಬೆ ಒಳ್ಳೆಯರು, ಹಸನಬೇರು ಒಳ್ಳೆಯರು, ಭಾಸ್ಕರನ್ ಒಳ್ಳೆಯರು, ಪಂಚಾಯತ್ ಅಧ್ಯಕ್ಷ ವಿಲ್ಪಂಟ್ ಒಳ್ಳೆಯರು, ಬೊಕ್ಕ ಕೇಶವೇ ಬೊಕ್ಕ ಸದ್ದ ಲಿಯಮ್ ಮಾತೆಲ್ಲ ಸೇರಿದು ಇನ್ನು ಈ ಭೂಮಿ ಪೂಜೆ ನೆರವೇರಿಸ ಮಾತ ನಮ್ಮ ದೇವರನ್ನು ನೆನೆತಿದ್ದು ಈ ಮಲ್ಪುನ ಕೆಲಸ ಮಾತ ಎಡ್ಡೆ ರೀತಿ ನಡೆತಿದ್ದು ಬಂದು ಮಾತೆರೆಗಳ ಅಭಿನಂದನೆ ಮಾಡ್ತೇವೆ. ಧನ್ಯವಾದ.